ಕಳೆದ 42 ವರ್ಷಗಳಿಂದ ಕೊಲ್ಲಿಯ ಮಣ್ಣಿನಲ್ಲಿ ಕನ್ನಡದ ಕಂಪನ ಪಸರಿಸುತ್ತಾ ಕನ್ನಡದ ಸೇವೆಯನ್ನ ನಿರಂತರವಾಗಿ ಮಾಡುತ್ತಾ ಮುಂಚೂಣಿಯಲ್ಲಿರುವ ದ್ವೀಪದ ಕನ್ನಡಿಗರ ಮಾತೃ ಸಂಸ್ಥೆಯಾಗಿರುವ ರಾಜ್ಯ ಪ್ರಶಸ್ತಿ ವಿಜೇತ ಕನ್ನಡ ಸಂಘ ಇದೀಗ ರಾಜ್ಯೋತ್ಸವದ ಅಂಗವಾಗಿ ಬೃಹತ್ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ವೈಭವವನ್ನು ಹಮ್ಮಿಕೊಂಡಿದ್ದು ಇದಕ್ಕಾಗಿಯೇ ಮನಾಬದಲ್ಲಿರುವ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಭವ್ಯವಾದ ಅಂಬರೀಶ್ ವೇದಿಕೆ ಸಜ್ಜಾಗುತ್ತಿದೆ. 4 ವರ್ಷಗಳ ಶ್ರೀಮಂತ ಇತಿಹಾಸವಿರುವ ಕನ್ನಡ ಸಂಘ ತನ್ನ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ನಿರಂತರವಾಗಿ ಕನ್ನಡದ ಸೇವೆಯನ್ನ ಮಾಡುತ್ತಾ ಬಂದಿದ್ದು ನಾಡಿನ ಅದೆಷ್ಟೋ ಜನಪ್ರಿಯ ಕಲಾವಿದರುಗಳು, ಸಾಧಕರು, ಧಾರ್ಮಿಕ ಮುಖಂಡರುಗಳು, ರಾಜಕೀಯ ಮುತ್ಸದ್ದಿಗಳು ಸಂಘಕ್ಕೆ ಭೇಟಿ ನೀಡಿ ಕಲಾ ಪ್ರದರ್ಶನ ನೀಡಿ ಗೌರವಿಸಲ್ಪಟ್ಟಿದ್ದಾರೆ. ಕನ್ನಡ ಕಲೆ, ಭಾಷೆ, ಸಂಸ್ಕೃತಿಗೆ ವಿಶೇಷ ಆದ್ಯತೆ ನೀಡುತ್ತಿರುವ ಸಂಘ ಕರಾವಳಿಯ ಗಂಡುಕಲೆ ಯಕ್ಷಗಾನವನ್ನ ಪ್ರಥಮವಾಗಿ ಮುಲ್ಲಂಘನ ಮಾಡಿಸಿದ ಖ್ಯಾತಿಗೂ ಪಾತ್ರವಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಪ್ರಪ್ರಥಮ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಯಾಗಿ ಆಯೋಜಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದು ಇದೀಗ ಜರುಗಲಿರುವ ಕನ್ನಡ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವು ಸಂಘದ ಇತಿಹಾಸದಲ್ಲೇ ಇನ್ನೊಂದು ಮೈಲಿಗಲ್ಲಾಗಲಿದ್ದು ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿಯವರ ಸಾರಥ್ಯದಲ್ಲಿ ಈಗಾಗಲೇ ಅನೇಕ ರೂಪರೇಷೆಗಳನ್ನು ಹಾಕಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ಜನಪ್ರಿಯ ನಟಿ ತಾರಾ ವೇಣುಗೋಪಾಲ್, ಖ್ಯಾತ ಛಾಯಾಗ್ರಾಹಕ ಎಚ್.ಸಿ. ವೇಣುಗೋಪಾಲ್, ಕನ್ನಡಪ್ರಭ ದಿನಪತ್ರಿಕೆ ಹಾಗೂ ಸುವರ್ಣ ವಾಹಿನಿಯ ನ್ಯೂಸ್ ವಿಭಾಗದ ಪ್ರಧಾನ ಸಂಪಾದಕರಾದ ರವಿ ಹೆಗ್ಡೆ, ಕನ್ನಡ ಚಲನಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ, ಗಾಯಕ, ನಟ, ಕಡಲತೀರದ ಸಂಗೀತ ಸುಂದರ ಗುರುಕಿರಣ್, ಕನ್ನಡ ಚಲನಚಿತ್ರರಂಗದ ಖ್ಯಾತ ಹಾಸ್ಯ ನಟ, ಚಿತ್ರ ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರಾಗಿರುವ ಸಾಧು ಕೋಕಿಲ ಇವರುಗಳು ನಾಡಿನಿಂದ ದ್ವೀಪಕ್ಕೆ ಆಗಮಿಸಿ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡು ಕೊಲ್ಲಿಯ ಈ ಮಣ್ಣಿನಲ್ಲಿ ಕನ್ನಡದ ತೇರನ್ನ ಎಳೆಯುವ ಸಂಘದ ಕಾಯಕದಲ್ಲಿ ಕೈಜೋಡಿಸಿ ಕನ್ನಡಿಗರಲ್ಲಿ ನೂರ್ಮಡಿ ಚೈತನ್ಯ ಮೂಡಿಸಲಿರುವುದು ಮಾತ್ರವಲ್ಲದೆ ತಮ್ಮ ಕಲಾ ಪ್ರದರ್ಶನದಿಂದ ದ್ವೀಪದ ಕನ್ನಡಿಗರನ್ನ ರಂಜಿಸಲಿರುವರು. ಅಮೆರಿಕದ ಜನಪ್ರಿಯ ಶಾಸ್ತ್ರೀಯ ನೃತ್ಯ ತಂಡ 3 ಅಕ್ಸ್ ಡ್ಯಾನ್ಸ್ ಟ್ರೂಪ್ ಕಾರ್ಯಕ್ರಮದಲ್ಲಿ ನೃತ್ಯಗಳು, ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿ ನಾಡಿನ ಶ್ರೀಮಂತ ಕಲೆ, ಸಂಸ್ಕೃತಿಯ ಪರಿಚಯ ನೀಡಲಿರುವರು. ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡತಿ ವಿಜಿ ರಾವ್ ಅವರ ನೇತೃತ್ವದಲ್ಲಿ ಈ ತಂಡ ಇದಾಗಲೇ ಇಂಗ್ಲೆಂಡ್, ಭಾರತ, ಅಮೆರಿಕ ಸೇರಿದಂತೆ ಪ್ರಪಂಚದ ಹಲವೆಡೆಗಳಲ್ಲಿ 100 ಯಶಸ್ವಿ ಪ್ರದರ್ಶನಗಳನ್ನು ನೀಡಿದೆ. ಸಂಘದ ಸುಮಾರು 50ಕ್ಕೂ ಹೆಚ್ಚಿನ ಪ್ರತಿಭಾವಂತ ಕಲಾವಿದರುಗಳಿಂದ ನಾಡಿನ ಹಿರಿಮೆ, ಗರಿಮೆಯನ್ನ ಸಾರುವ ವೈವಿಧ್ಯಮಯ ನೃತ್ಯ ಪ್ರಕಾರಗಳು ರಂಗದಲ್ಲಿ ಮೂಡಿಬರಲಿರುವುದು. ಕನ್ನಡ ಚಲನಚಿತ್ರರಂಗಕ್ಕೆ ಅನನ್ಯ ಕೊಡುಗೆ ನೀಡಿ ಕನ್ನಡ ಚಲನಚಿತ್ರರಂಗದ ಹಿರಿಯಣ್ಣನಂತಿದ್ದು ಇತ್ತೀಚೆಗೆ ನಿಧನರಾದ ಜನಪ್ರಿಯ ನಟ ಅಂಬರೀಶ್ ಅವರಿಗೆ ಗೌರವ ಸೂಚಕವಾಗಿ ವೇದಿಕೆಯನ್ನ ಅಂಬರೀಶ್ ವೇದಿಕೆ ಎಂದು ಹೆಸರಿಸಲಾಗಿದ್ದು ಈ ಒಟ್ಟು ಕಾರ್ಯಕ್ರಮವನ್ನ ನಾಡಿನ ಖ್ಯಾತ ರಂಗಕರ್ಮಿ, ಕಲಾ ನಿರ್ದೇಶಕ, ನಟ ಅರುಣ್ ಸಾಗರ್ ಅವರು ನಿರೂಪಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯ ಸ್ಥಾನವನ್ನ ಭಾರತೀಯ ರಾಯಭಾರಿ ಅಲೋಕ್ ಸಿನ್ಹಾ ಅವರು ಅಲಂಕರಿಸಲಿದ್ದಾರೆ. ಸಂಘದ ಚುಕ್ಕಾಣಿಯನ್ನ ಹಿಡಿದಿರುವ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ಅವರು ಇತ್ತೀಚೆಗೆ ವಿ4 ನ್ಯೂಸ್ 24x7 ಪ್ರತಿನಿಧಿ ಕಮಲಾಕ್ಷ ಅಮೀನ್ ಅವರೊಂದಿಗೆ ವಿಶೇಷವಾಗಿ ಮಾತನಾಡಿ ಈ ಕಾರ್ಯಕ್ರಮ ದ್ವೀಪದ ಕನ್ನಡಿಗರಿಗೆ ನಮ್ಮ ನಾಡಿನ ಕಲೆ, ಭಾಷೆ, ಸಂಸ್ಕೃತಿಗೆ ಸಾಕ್ಷಿಯಾಗುವಂತಹ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಡುತ್ತಿದೆ. ನಾವು ಈ ಕಾರ್ಯಕ್ರಮದ ಮುಖೇನ ನಮ್ಮ ನಾಡಿನ ಶ್ರೀಮಂತ ಕಲೆ, ಸಂಸ್ಕೃತಿಯನ್ನ ಅನಾವರಣಗೊಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದೇವೆ. ದ್ವೀಪದ ಕನ್ನಡಿಗರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದ ಶೀರ್ಷಕ ಪ್ರಾಯೋಜಕರಾಗಿ ಬಿಎಂಎಂಐ ಸಂಸ್ಥೆಯು ಸಹಕರಿಸುತ್ತಿದ್ದರೆ ಇತರ ಪ್ರಾಯೋಜಕರುಗಳಾಗಿ ರಾಮಿ ಗ್ರ್ಯಾಂಡ್ ಹೋಟೆಲ್ ಅಂಡ್ ಸ್ಪಾ, ಪ್ರೆಸಿಡೆಂಟ್ ಗ್ರೂಪ್, ಪ್ಯಾಪಿಲಾನ್ ರೆಸ್ಟೋರೆಂಟ್, ಅಲ್ ಸಫೀರ್ ಹೋಟೆಲ್, ಪ್ರೊಡೆನ್ಷಿಯಲ್ ಮ್ಯಾನ್ ಪವರ್, ಎಕ್ಸೆಲನ್, ಅವ್ವಾ ಸಂಸ್ಥೆ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಹಕರಿಸುತ್ತಿದೆ. ಕಾರ್ಯಕ್ರಮವು ಇದೇ ತಿಂಗಳ ನವೆಂಬರ್ 30ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಪ್ರಾರಂಭಗೊಳ್ಳಲಿದ್ದು ಕಾರ್ಯಕ್ರಮಕ್ಕೆ ದ್ವೀಪದ ಎಲ್ಲ ಕನ್ನಡಿಗರಿಗೂ ಮುಕ್ತ ಪ್ರವೇಶವಿದೆ. ಅಲ್ಲದೆ ಕಾರ್ಯಕ್ರಮದ ನಂತರ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮದ ಹೆಚ್ಚಿನ ವಿವರಗಳಿಗೆ ಕನ್ನಡ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿಯವರ ದೂರವಾಣಿ ಸಂಖ್ಯೆ 39147114 ಮುಖೇನ ಸಂಪರ್ಕಿಸಬಹುದು. ಕಮಲಾಕ್ಷ ಅಮೀನ್, ವಿ4 ನ್ಯೂಸ್ 24/7 ಬಹರೇನ್.